ನಮಸ್ತೆ ವೀಕ್ಷಕರೇ, ಕಳೆದ 2 ಸಂಚಿಕೆಯಲ್ಲಿ ಎನ್ನ ಚಿತ್ರದ ಸಿನಿಮಾಟೋಗ್ರಫಿ ಸೀಕ್ರೆಟ್ ಹಾಗೆ ಕತೆ, ಚಿತ್ರಕಥೆ, ಟೆಕ್ನಿಕಲ್ ಟೀಮ್ ರೆಡಿಯಾದ ಬಗ್ಗೆ ಮಾಹಿತಿ ಕೊಟ್ವಿ. ಆದ್ರೆ ಇಂದಿನ ಸಂಚಿಕೆಯಲ್ಲಿ ನಿರ್ದೇಶಕ ವಿಶ್ವಣ್ಣ ಚಿತ್ರಕ್ಕೆ ಕಲಾವಿದರನ್ನು ಹೇಗೆ ಆಯ್ಕೆ ಮಾಡಿದ್ರು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಆಗಸ್ಟ್ 2018ರಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿದ ವಿಶ್ವಣ್ಣ ಆ ಬಳಿಕ ಕಲಾವಿದರ ಆಯ್ಕೆ ಮಾಡಿದ್ರು. ಅದು 2 ಹಂತಗಳಲ್ಲಿ ಕಲಾವಿದರ ಆಯ್ಕೆ ಮಾಡಲಾಯಿತು. ಎನ್ನ ಬೇಸಿಕಲಿ ಲವ್ ಸ್ಟೋರಿ ಆಗಿರೋದ್ರಿಂದ ಲೀಡ್ ಆರ್ಟಿಸ್ಟ್ ಗಳನ್ನು ಮೊದಲ ಹಂತದಲ್ಲಿ ಆಡಿಷನ್ ಮೂಲಕ ಆಯ್ಕೆ ಮಾಡಿದ್ರು. ಇದರಲ್ಲಿ ನಾಯಕ ನಟನಾಗಿ ಪೃಥ್ವಿ ಅಂಬರ್, ನಾಯಕ ನಟಿಯಾಗಿ ಶ್ರುತಿ ಪೂಜಾರಿ ಸೇರಿದಂತೆ ವಿಜಯ್ ವಿನೀತ್, ರಮೇಶ್ ರೈ ಕುಕ್ಕುವಳ್ಳಿ, ಪ್ರಶಾಂತ್ ಸಿಕೆ ಹೀಗೆ ಮತ್ತಿತರರನ್ನು ಮೊದಲ ಹಂತದಲ್ಲಿ ಫೈನಲೈಸ್ ಮಾಡಲಾಯಿತು. ಮೊದಲ ಹಂತದ ಫೈನಲೈಸ್ಗೆ ವಿಶ್ವಣ್ಣ ತೆಗೆದುಕೊಂಡಿದ್ದು ಬರೋಬ್ಬರಿ 3 ತಿಂಗಳು. ಇದಾದ ಬಳಿಕ 2ನೇ ಹಂತದ ಆಡಿಷನ್ ಅನ್ನು ವಿಶ್ವಣ್ಣ ಕರೆದ್ರು. ಇದಕ್ಕೆ ತುಳುನಾಡಿನ ಮೂಲೆ ಮೂಲೆಗಳಿಂದಲೂ 200ಕ್ಕೂ ಹೆಚ್ಚು ಮಂದಿ ಕಲಾವಿದರು ಬಂದಿದ್ರು. ಆದ್ರೆ ಇದರಲ್ಲಿ 153 ಆರ್ಟಿಸ್ಟ್ ಗಳನ್ನು ವಿಶ್ವಣ್ಣ ಆಯ್ಕೆ ಮಾಡಿದ್ರು. ಈ ಆರ್ಟಿಸ್ಟ್ ಗಳನ್ನು ಚಿತ್ರದಲ್ಲಿ ಬರೋ ಡಿಫರೆಂಟ್ ರೋಲ್ ಗಳಿಗೆ ಆಯ್ಕೆ ಮಾಡಲಾಯಿತು. ಈ 2ನೇ ಹಂತದ ಆಡಿಷನ್ಗೆ ಸಾಕ್ಷಿಯಾಯಿತು ಮಂಗಳೂರಿನ ಬೆಸೆಂಟ್ ಕಾಲೇಜ್. ಹೀರೋ ಹೀರೋಯಿನ್ ರೆಡಿಯಾದ್ರು. ಇತರ ಕಲಾವಿದರ ದಂಡೆ ಸಿದ್ಧವಾಯಿತು. ಇನ್ನು ಚಿತ್ರದ ಮುಹೂರ್ತ, ಚಿತ್ರೀಕರಣ ನಡಿಬೇಕಲ್ವೇ? ಇದು ಎಲ್ಲಿ, ಹೇಗೆ ನಡೆಯಿತು ಎಂಬಿತ್ಯಾದಿ ಮಾಹಿತಿಗಳನ್ನು ಕೊಡ್ತೀವಿ, ಅದು ನಾಳಿನ ಸಂಚಿಕೆಯಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.